ಪಣಂಬೂರ್ ಅಂತಾರಾಷ್ಟ್ರೀಯ ಬೀಚ್ ಸಂಪರ್ಕಕ್ಕೆ ಬಂದರ್ ರಸ್ತೆ ಹೊರತುಪಡಿಸಿ ಪರ್ಯಾಯ ರಸ್ತೆಯ ಅಗತ್ಯವಿದೆ. ನಿತ್ಯ ಓಡಾಡುವ ನೂರಾರು ಲಾರಿಗಳು ಇದರ ನಡುವೆ ರಸ್ತೆಯಲ್ಲಿ ಬೀಳುವ ಸರಕು ಹುಡಿಗಳಿಂದ ರಸ್ತೆಯಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗಿ ಧೂಳಿನಿಂದ ಕೂಡಿದೆ. ಪಾದಚಾರಿಗಳು ಸವಾರರು ಧೂಳಿನ ಮಜ್ಜನದಿಂದ ಅಭಿಷೇಕ ಮಾಡಿಕೊಳ್ಳುವಂತಾಗಿದೆ. ಭಾರವಾದ ಕಣಗಳಿಂದ ಕೂಡಿದ ಧೂಳು ಭಾರಿ ವಾಹನ ಹೋದಾಗ ದಟ್ಟ ಅಲೆಯಾಗಿ ಚದುರಿದ ಧೂಳಿನ ಅರ್ಧದಷ್ಟು ಮತ್ತೆ ಅದೇ ಪ್ರದೇಶದಲ್ಲಿ ಕೂಡುತ್ತದೆ. ಹೀಗಾಗಿ ಪಾದಚಾರಿಗಳು, ದ್ವಿಚಕ್ರ ತ್ರಿಚಕ್ರ ವಾಹನ ಸವಾರರು, ಅಂಗಡಿ, ಹೋಟೆಲ್ ಹೆಚ್ಚು ಧೂಳಿನ ಸಿಂಚನಕ್ಕೆ ಒಳಗಾಗುತ್ತಿದೆ. ವಾಹನಗಳು ಸಂಚರಿಸಿದಾಗ, ಜೋರಾಗಿ ಗಾಳಿ ಬೀಸಿದಾಗ ಅನೇಕ ರಸ್ತೆಗಳಲ್ಲಿ ಜನರು ಕಣ್ಣು ಮುಚ್ಚಿಕೊಂಡು ಸಂಚರಿಸಬೇಕಾದ ಸ್ಥಿತಿ ನಿರ್ಮಾಣವಾಗುತ್ತಿದೆ. ಪಣಂಬೂರು ಅಂತಾರಾಷ್ಟ್ರೀಯ ಬೀಚ್ ಆಗಿ ಭೂಪಟದಲ್ಲಿ ಗುರುತಿಸಿಕೊಂಡಿದ್ದು, ವಾರಾಂತ್ಯದಲ್ಲಿ ಹಾಗೂ ರಜೆಯ ಅವಧಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಕಾರುಗಳಲ್ಲಿ ಬರುವ ಪ್ರವಾಸಿಗರಿಗೆ ಸಮಸ್ಯೆ ಇಲ್ಲದಿದ್ದರೂ ನಡೆದುಕೊಂಡು ಬರುವ ದ್ವಿಚಕ್ರ ವಾಹನದಲ್ಲಿ ಬರುವ ಜನರಿಗೆ ಧೂಳು ಮಜ್ಜನ ಉಚಿತವಾಗಿದೆ. ಬಂದರಿನ ಪ್ರಮುಖ ಗೇಟ್ ಬೀಚ್ಗೆ ಹೊಂದಿಕೊಂಡಂತೆ ಇದ್ದು, ಲಾರಿಯ ಓಡಾಟ ಸಾಮಾನ್ಯವಾಗಿದೆ. ಹೆಚ್ಚಿನ ಹೂಡಿಕೆಯೊಂದಿಗೆ ಬಂದರ್ ವಿಸ್ತರಣೆಯಾಗುತ್ತಿರುವುದರಿಂದ ಬಂದರಿನ ಇಕ್ಕೆಲಗಳಲ್ಲೂ ಚತುಷ್ಪಥ ರಸ್ತೆ ನಿರ್ಮಿಸಿ ಬಂದರಿಗೆ ಬರುವ ವಾಹನಗಳ ಓಡಾಟಕ್ಕೆ ಸುಗಮ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆದರೆ ಭಾರೀ ಪ್ರಮಾಣದಲ್ಲಿ ಲಾರಿಗಳ ಓಡಾಟದಿಂದ ರಸ್ತೆಯಲ್ಲಿ ಬಿದ್ದು ಧೂಳಿನ ಕಣವಾಗಿ ಮಾರ್ಪಟ್ಟು ಬೀಚಿಗೆ ಬರುವ ಜನರಿಗೆ ಕಿರಿಕಿರಿ ಉಂಟು ಮಾಡುತ್ತಿದೆ. ಧೂಳು ಕಡಿಮೆ ಮಾಡಲು ನೀರು ಸಿಂಪಡಿಸಲಾಗುತ್ತಿದೆಯಾದರೂ ಪೂರ್ಣ ಪ್ರಮಾಣದಲ್ಲಿ ಧೂಳು ನಿಯಂತ್ರಣ ಸಾಧ್ಯವಾಗುತ್ತಿಲ್ಲ. ಪರಿಸರ ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರ ಪ್ರತ್ಯೇಕ ಬೀಚ್ ರಸ್ತೆಗೆ ಒತ್ತು ನೀಡಬೇಕಾಗಿದೆ.